ತುಮಕೂರು ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ರಾಹುಲ್ ಕುಮಾರ್ ಶಹಪುರ್ವಾಡ್ ರವರು ತುಮಕೂರು ಜಿಲ್ಲಾ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲು ತುಮಕೂರು ಜಿಲ್ಲೆಯಲ್ಲಿ 46 ರೌಡಿ ಶೀಟರ್ಗಳನ್ನು ಗಡೀಪಾರು ಮಾಡಲು ಪ್ರಸ್ತಾವನೆ ಮಾಡಿದ್ದು, ಅದರಲ್ಲಿ ಈಗಾಗಲೇ 10 ಮಂದಿ ರೌಡಿ ಶೀಟರ್ಗಳಿಗೆ ಗಡೀಪಾರು ಮಾಡಲಾಗಿದೆ. ಉಳಿದ ರೌಡಿ ಶೀಟರ್ಗಳಿಗೆ ಗಡೀಪಾರು ಮಾಡಲು ತಯಾರಿ ನಡೆಯುತ್ತಿದೆ ಎಂದು ತುಮಕೂರು ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ರಾಹುಲ್ ಕುಮಾರ್ ಅವರು ಮಾಧ್ಯಮಗಳೊಂದಿಗೆ ತಿಳಿಸಿದ್ದಾರೆ. ನಮ್ಮ ಪೊಲೀಸಿಂಗ್ ನೀಟಾಗಿ ಆಗಬೇಕು, ಕಾನೂನು ಸುವ್ಯವಸ್ಥೆ ಚೆನ್ನಾಗಿ ಇಟ್ಕೋಬೇಕು, ಶಾಂತಿಯುತವಾಗಿ ಇಟ್ಕೋಬೇಕು ಅಂತ ಹೇಳಿದರೆ ಕಾಲಕ್ಕೆ ನಾವು ರೌಡೀಸು ಎಲಿಮೆಂಟ್ಸು ಅಥವಾ ಕೆಲವರು ತಪ್ಪು ಮಾಡೋರು ಏನಿದ್ದಾರೋ ಅವ್ರ ಮೇಲೆ ನಾವು ಕ್ರಮ ಜರುಗಿಸ್ತಾ ಇರ್ತೀವಿ. ಜನರಲಿ ಅವ್ರ ಮೇಲೆ 107 110 ಪ್ರೊಸೀಜರ್ನ ಬಾಂಡ್ ಓವರ್ ಅಂತೂ ಮಾಡ್ತೀವಿ. ನಾರ್ಮಲ್ಲು ಯಾರಿಗೆ ಸ್ವಲ್ಪ ತಪ್ಪು ಮಾಡಿದ್ದಾರೆ ಬಟ್ ಒಂದ್ಸಲ ಎಚ್ಚರಿಕೆ ಕೊಟ್ಟರೆ ಅವ್ರು ಸರಿಯಾಗ್ತಾರೆ ಅನ್ನೋವ್ರ ಮೇಲೆ ಅಂಥದ್ದು ಮಾಡ್ತೀವಿ. ಬಟ್ ಇನ್ನೂ ಒಂದು ಹೆಚ್ಚಿನ ಸ್ಟೆಪ್ ಅಂತ ಹೇಳಿದ್ರೆ ನಾವು ಗಡೀಪಾರು ಮತ್ತು ಗೂಂಡಾ ಆ್ಯಕ್ಟು ಅವೆಲ್ಲ ಕೂಡ ಮಾಡಬೇಕಾಗುತ್ತೆ. ಸೊ ನಾನು ಬಂದ ಮೇಲೆ ಮೊದಲನೇಗಾಗಿ ನಾನು ಇವಾಗ ಸ್ವಲ್ಪ ಎಲೆಕ್ಷನ್ಸ್ ಕೂಡ ಬರ್ತಾ ಇದ್ದಾವೆ ಮತ್ತು ನಮಗೆ ಈ ಟೈಮಲ್ಲಿ ವಿ ನೀಡ್ ಟು ಹ್ಯಾವ್ ಪೀಸ್ ಅಂತ ಹೇಳಿಬಿಟ್ಟು ಜಿಲ್ಲೆಯಲ್ಲಿ 46 ಜನರ ಮೇಲೆ ಗಡೀಪಾರು ಪ್ರಸ್ತಾವನೆಯನ್ನು ನಾವು ಸಲ್ಲಿಸಿದ್ವಿ. ಅದರಲ್ಲಿ ಈಗಾಗಲೇ 10 ಜನರನ್ನು ಈಗಾಗಲೇ ಗಡೀಪಾರು ಮಾಡಲಾಗಿದೆ. ಉಳಿದೋದೆಲ್ಲರದ್ದು ಕೂಡ ಬೇರೆ ಸ್ಟೇಜಸ್ ಆಫ್ ಗಡೀಪಾರು ನಡೀತಾ ಇದೆ. ಮತ್ತು ಇದು ಬೇಸಿಕಲಿ ಎಚ್ಚರಿಕೆಯ ಇದು ದಟ್ ನೀವೇನಾದರೂ ಇಂಥದ್ದು ಮಾಡಿದರೆ ನಿಮ್ಮನ್ನು ಗಡೀಪಾರು ಮಾಡಲಾಗೋದು ಮತ್ತು ಊರಿಗೆ ಬರೋಂಗಿಲ್ಲ, ನಿಮಗೆ ಭಾಳ ಕಷ್ಟ ಆಗ್ತದೆ ಅನ್ನೋದು, ಅವ್ರಿಗೆ ಭಾಳ ಕಷ್ಟ ಆಗ್ತದೆ ಮತ್ತು ಬಟ್ ದಿ ಹೋಲ್ ಐಡಿಯಾ ಇಸ್ ನಮ್ಮ ಪೀಸ್ ಮೇಂಟೈನ್ ಆಗುತ್ತೆ. ಇದು ಮಾಡಿದ ಮೇಲೇನೂ ಇನ್ನೂ ಇದಾಗ್ತಿಲ್ಲ ಅಂತ ಹೇಳಿದ್ರೆ ಮತ್ತೆ ಗೂಂಡಾ ಆ್ಯಕ್ಟ್ ಥರದ್ದು ಭಾಳ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ. ಸದ್ಯಕ್ಕೆ ನಾವು ಅದನ್ನು ಮಾಡ್ತಾ ಇಲ್ಲ. ಇನ್ನು ಉಳಿದ ಬಾಕಿ ಇದೆ, ಇನ್ನು ಬಾಕಿ ಇದೆ. 46 ಸದ್ಯಕ್ಕೆ ಇದು ಮಾಡಿದ್ದೀವಿ. ಅದರಲ್ಲಿ 10 ಆರ್ಡರ್ಸ್ ಆಗಿದ್ದಾವೆ. ಉಳಿದವ್ರು ಆರ್ಡರ್ಸ್ ಆಗಲಿಕ್ಕೆ ಬಾಕಿ ಇದೆ ಮತ್ತು ಬೇರೆ ಪ್ರಸ್ತಾವನೆಗಳು ರೆಡಿ ಆಗ್ತಿದ್ದಾವೆ. ಬಟ್ ಇನ್ನೂ ಪ್ರಾಸೆಸ್ ರೆಡಿ ಆಗುವಂಥದ್ದು ಒಂದು 80-90 ಜನ ತನಕ ಆಗ್ಬೋದು ಇದು ಪೂರ್ತಿ ಅಂತ ಹೇಳ್ಬಿಟ್ಟು ಮಾಡಬೇಕಾಗ್ತದೆ ನಾವು. ಓಕೆ, ಕ್ಯಾಟ್ಸ್ ಅಂದ್ರೆ ಇದರದ್ದು ಆಗಿರೋದು ಲೇಬರ್ ಡಿಪಾರ್ಟ್ಮೆಂಟ್ ಅವರು ಕೂಡ ನಮಗೆ ಪೂರ್ತಿ ಸಹಕಾರ ಕೊಡ್ತಿದ್ದಾರೆ. ಅಲ್ಲಿ ನಮ್ಮ ಗುರು ಸರ್ ಅಂತ ಹೇಳ್ಬಿಟ್ಟು IRS ಆಫೀಸರ್ ಒಬ್ಬರು ಅಲ್ಲಿ ಇದ್ದಾರೆ ಸರ್. ಅವರು ಇಡೀ ತಂಡ ಇಲ್ಲಿ ಬಂದು ಅವರು ಕೂಡ ನಮ್ಮ ಜೊತೆ ಪೂರ್ತಿ ಇನ್ವೆಸ್ಟಿಗೇಷನ್ ಡಿಸ್ಕಸ್ ಮಾಡಿದ್ದಾರೆ. ಅದರಲ್ಲಿ 5 ಜನ ಅರೆಸ್ಟ್ ಆಗಿದ್ದಾರೆ. ಮತ್ತೆ ಅಲ್ಲಿ ಏನು ಟೆಕ್ನಿಕಲಿ ಏನಾದರೂ ಫಾಲ್ಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಆ ಕರೆಕ್ಷನ್ ಕೂಡ ಮಾಡ್ತಿದ್ವಿ. ಬರೀ ಕೇಸ್ ಮಾಡಿದ್ರೆ ಸರಿಯಾಗಲ್ಲ, ಅದ್ರ ಮುಂದಕ್ಕೆ ಅಂಥದ್ದು ಆಗಬಾರ್ದು ಅಂತ ಹೇಳಿದ್ರೆ ಅದರ ಲೂಪ್ ಹೋಲ್ಸ್ ಏನಿದೋ ಅದನ್ನು ನಾವು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು. ಬಟ್ ಮೇನ್ ಆರೋಪಿ ವಿ ಸ್ಟಿಲ್ ನೀಡ್ ಟು ಕ್ಯಾಚ್.